ನಮ್ಮದೇ ಜಾಗ ಸರ್ಕಾರ ನಮ್ಮ ಜಾಗ ಗುರುತಿಸ್ಕೊಟ್ಟಿದೆ, ಜಗಜೀವನ ಭವನ ನಿರ್ಮಿಸಿ ಅಂತ ಹೇಳಿ ಸರ್ಕಾರದಿಂದ ಕೋಟಿಗಟ್ಟಲೆ ಹಣ ಬಂದಿದೆ. ಆದರೂ ಇವ್ರದ್ದು ಅರ್ಕೆ ಉತ್ತರ ಏನಪ್ಪಾ ಅಂದ್ರೆ ಕೋರ್ಟಲ್ಲಿದೆ. ಏನು ಕೋರ್ಟಲ್ಲಿದೆ? ತುಮಕೂರು ಮುರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ವಸತಿ ಶಾಲೆ, ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ ಹಾಗೂ ಸಾರ್ವಜನಿಕ ಸ್ಮಶಾನದ ಅಭಿವೃದ್ಧಿ ಹೆಸರಿನಲ್ಲಿ ಕೋಟಿಗಟ್ಟಲೆ ಲೂಟಿ ಮಾಡಲಾಗಿದೆ ಎಂದು ದಲಿತ ಪರ ಸಂಘಟನೆಗಳ ಒಕ್ಕೂಟ ಆರೋಪಿಸಿದೆ. ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ಜಂಟಿ ನಿರ್ದೇಶಕ ಪ್ರೇಮ ವಿರುದ್ಧ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಯಿತು. ಪರಿಶಿಷ್ಟ ಜಾತಿ ಪಂಗಡದ ಅನುದಾನವನ್ನು ಬೇಕಾಬಿಟ್ಟಿಯಾಗಿ ದುರುಪಯೋಗ ಮಾಡಲಾಗಿದೆ. ತಕ್ಷಣ ಬಾಬು ಜಗಜೀವನ್ ರಾಮ್ ಜಿಲ್ಲಾ ಭವನ ಕಾಮಗಾರಿ ಪ್ರಾರಂಭಿಸುವಂತೆ ಒಕ್ಕೂಟ ಒತ್ತಾಯಿಸಿತು. ಸಾರ್ವಜನಿಕ ಸ್ಮಶಾನದ ಅಭಿವೃದ್ಧಿ, ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ವಸತಿ ಶಾಲೆ, ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ ಕೋಟಿಗಟ್ಟಲೆ ಲೂಟಿ ಮಾಡಲಾಗಿದ್ದು, ಪರಿಶಿಷ್ಟ ಜಾತಿ ಪಂಗಡದ ಅನುದಾನವನ್ನು ಬೇಕಾಬಿಟ್ಟಿ ದುರುಪಯೋಗ ಮಾಡಲಾಗಿದೆ ಎಂದು ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ರಾಜೇಶ್ ರಂಗನಾಥ್. ಜಿಲ್ಲಾ ಜಂಟಿ ನಿರ್ದೇಶಕರಾದಂಥ ಪ್ರೇಮ ಅವರು ತುಮಕೂರು ಜಿಲ್ಲೆಗೆ ವರ್ಗಾವಣೆ ಆಗಿ ಬಂದಾಗಿಂದಲೂ ಈ ದಲಿತರ ಒಂದು ಏನು ದಲಿತರಿಗೆ ತಲುಪುವಂಥ ಸೌಲಭ್ಯಗಳು ಇದುವರೆಗೂ ಮರೀಚಿಕೆಯಾಗಿದೆ. ಈ ಎಮ್ಮ ಬಂದಾಗಿಂದ ಹಿಡ್ಕೊಂಡು ಕೋಟಿಗಟ್ಟಲೆ ಅವ್ಯವಹಾರ ನಡೆದಿದೆ. ಕೋಟಿಗಟ್ಟಲೆ ಹಣನ ಬರೀ ಲೆಕ್ಕದಲ್ಲಿ ತೋರಿಸ್ತವ್ರಿಗೆ ಬಿಟ್ಟರೆ ಯಾವುದೇ ರೀತಿಯ ಕೆಲಸ ಆಗಿಲ್ಲ. ಉದಾಹರಣೆ ಏನಪ್ಪ ಅಂದರೆ, ಈ ನಮ್ಮ ತುಮಕೂರು ಹೃದಯ ಭಾಗದಲ್ಲಿ ಬಾಬು ಜಗಜೀವನ್ ರಾಮ್ ಭವನ ನಿರ್ಮಿಸಲಿಕ್ಕೆ ಒಂದು ಜಾಗ ಕೊಟ್ಟಿದ್ದಾರೆ ಸರ್ಕಾರದವ್ರು. ನಮ್ಗೆ ಜಾಗ ಗುರುತಿಸಲಿಕ್ಕೆ 2 ಕೋಟಿ ಹಣ ಬರುತ್ತೆ. ಆ 2 ಕೋಟಿ ಹಣದಲ್ಲಿ 2 ಲೋಡ್ ಸೈಜು, ನಾನು ಯಾಕೆಂದರೆ ಬಂಡೆ ಕೆಲಸ ಮಾಡಿಸೋ ಅನುಭವ ಇರೋದು ನನಗೆ, 10,000 ರೂಪಾಯಿ ಲೋಡ್ ಸೈಜು, 2 ಲೋಡ್ ಸೈಜು, ಒಂದು 50 ಮೂಟೆ ಸಿಮೆಂಟು, ಒಂದು 2 ಲೋಡ್ ಡೆಸ್ಟು, ಟೋಟಲ್ ಇದ್ರ ಬೆಲೆ ಬಂದು 1 ಲಕ್ಷ. ಆಳುಗಳ್ದೆಲ್ಲ ಸೇರಿಸಿ ಒಂದು 50,000 ಅಂತ ಇಟ್ಕೊಂಡ್ರು 1.5 ಲಕ್ಷಕ್ಕೆ ಒಂದು ಕಾಂಪೌಂಡ್ರು ಪಾಯ ತೆಗೆಸ್ಬಿಟ್ಟು ಈ ಅಮ್ಮ 37 ಲಕ್ಷ ಬಿಲ್ ಮಾಡಿದ್ದೀನಿ ನಾನು ಅಂತ ಹೇಳ್ತಾರೆ. ಇದನ್ನು 37 ಲಕ್ಷನೇ ಇಲ್ಲಿ ಕುಂತಿರೋರಿಗಿನ್ನ ಹೆಚ್ಚು ಮಾಧ್ಯಮದ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಅಧಿಕಾರಿಗಳಿಗೆ. 37 ಲಕ್ಷದಲ್ಲಿ ಒಂದು ಮನೆನೇ ಕಟ್ಬೋದು, ಒಂದು ಒಳ್ಳೆಯ ಮನೆನೇ. 1 ಅಡಿ ಪಾಯ ಹಾಕ್ಬಿಟ್ಟು ಇವತ್ತು 37 ಲಕ್ಷ ನಾನು ಬಿಲ್ ಮಾಡಿಕೊಟ್ಟಿದ್ದೀನಿ, ಅದು ಕೋರ್ಟಲ್ಲಿ ಐತಿ ಅಂತ ಹೇಳ್ಬಿಟ್ಟು ನಮ್ಗೆ ಉಡಾಪಿ ಉತ್ತರ ಕೊಡ್ತಾ ಯಾವುದೇ ಒಬ್ಬ ದಲಿತ ಲೀಡ್ರು, ನಮ್ಮ ದಲಿತ ಲೀಡ್ರು ಹೋಗೋದು ಒಂದು ಸಮಾಜ ಕಲ್ಯಾಣ ಇಲಾಖೆಗೆ ಇಷ್ಟೇ ವಿಷಯಕ್ಕೆ, ಯಾವುದಾರೋ ಒಂದು ಮಕ್ಳಿಗೆ ಒಂದು ಹಾಸ್ಟೆಲ್ ಸೀಟ್ ಕೊಡಿ ಅಂತ ಹೋಗ್ತಾರೆ, ಇಲ್ಲಾಂದ್ರೆ ಒಂದು ಮಕ್ಳಿಗೆ ಯಾವ್ದಾದ್ರು ಒಂದು ಸ್ಕಾಲರ್ಶಿಪ್ ಬಂದಿಲ್ಲ ಅದು ಮಾಡಿಕೊಡಿ ಅಂತ ಹೋಗ್ತಾರೆ. ಬಿಟ್ಟರೆ ಸಮಾಜ ಕಲ್ಯಾಣ ಇಲಾಖೆಗೆ ಯಾವುದೇ ವಿಷಯಕ್ಕೂ ಹೋಗಲ್ಲ ನಮ್ಮ ದಲಿತ ಲೀಡ್ರುಗಳು. ಅವ್ರನ್ನ ಈ ಅಮ್ಮ ಯಾವ ರೀತಿ ಕಾಣ್ತದಪ್ಪ ಅಂದರೆ, ಇವರೆಲ್ಲ ಹೊರದೇಶದಿಂದಲೋ ಇಲ್ಲ ಹೊರ ರಾಜ್ಯದಿಂದಲೋ ಬಂದವ್ರೆ, ಏನೋ ಭಯ ಇರಬೇಕು ಅನ್ನೋ ರೀತಿಯಲ್ಲಿ ಆ ಅಮ್ಮನ ಕೈ ಕೆಳಗಡೆ ಒಂದು 5-6 ವರ್ಷಗಳಿಂದ ಏನು ಕೆಲಸ ಮಾಡ್ಕೊಂಡಿದ್ದಾರೆ. ಬೇರೆ ತಾಲೂಕಿಗೆ ವರ್ಗಾವಣೆ ಆದರೂ ಅವ್ರು ಹೋಗ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಅವರು ಇಲ್ಲಿ ಕರೆಕ್ಟಾದ ಒಂದು ಬೆಲ್ಲದ ಸಿಹಿಯನ್ನು ಕಂಡುಕೊಂಡಿದ್ದಾರೆ. ಆ ಬೆಲ್ಲದ ಸಿಹಿ ಬೇರೆ ಕಡೆ ಸಿಕ್ಕಿದ್ರೆ ಅಲ್ಲಿ ನಮಗಿನ ಪವರ್ಫುಲ್ ದಲಿತ ಲೀಡರ್ಗಳು ಇದ್ದಾರೆ, ಅವ್ರು ನಮ್ಮನ್ನು ಅಲ್ಲಿಂದ ಒದ್ದು ಓಡಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ತುಮಕೂರು ಜಿಲ್ಲಾ ಒಂದು ಜಂಟಿ ನಿರ್ದೇಶಕರ ಕಚೇರಿನ ನನಗೆ ಅನಿಸ್ದಂಗೆ ಏನು ಮಾಡ್ಕೊಂಬಿಟ್ಟವ್ರಪ್ಪ ಅಂದ್ರೆ ಒಂದು ಮಾಫಿಯಾ ಜಗತ್ತಿನ ಒಂದು ಶಾಖೆ ಅಂತಲೇ ಹೇಳ್ಬೋದು. ನಾನು ದಲಿತರು ನಾಯಕರು ಚಪ್ಪಾಳೆ ತಟ್ಟಬೇಕು ಈ ವಿಚಾರದಲ್ಲಿ. ಈ ಮಾಫಿಯಾ ಜಗತ್ತಿನ ಒಂದು ಶಾಖೆನೇ ಅಂತ ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.